ಹೇಳಿದ್ರೆ ಯಾವುದೇ ಒಂದು ವಿಚಾರ ನುಡಿದಂತೆ ನಡೆಯುವಂತ ಮಂತ್ರಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅಂತ ನಾನು ಹೇಳ್ತೇನೆ. ಎದೆ ತಟ್ಟಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾವು ಅವರ ಹತ್ರ ಹೇಳಿದ ಮೇಲೆ ಪುನಃ ಅವರ ಕಚೇರಿಗೆ 10 ಸಲ ಅಳೆಯುವಂತ ಪ್ರಶ್ನೆಗಳಿಲ್ಲ. 224 ಶಾಸಕರಿಗೂ ಕೂಡ ನ್ಯಾಯ ಕೊಡುವಂತದ್ದು, ಅವರು ಶಾಸಕರು ಹೋಗಿ ಕಾಡಿ ಬೇಡುವಂತ ಪ್ರಚಾರ ಇಲ್ಲದೆ ಇವತ್ತು ಅನುದಾನವನ್ನು ಕೊಡುವಂತ ಕೋಟಿಗಟ್ಟಲೆಯಲ್ಲಿ ಅನುದಾನವನ್ನು ಕೊಟ್ಟವಂತ ಕರ್ನಾಟಕ ರಾಜ್ಯದ ಮಂತ್ರಿಗಳು ಒಬ್ಬರು ಇದ್ರೆ ಅದು ಸತೀಶ್ ಜಾರಕಿಹೊಳಿ ಅಂತ ಹೇಳ್ತೇವೆ. ಅವರಿಗೆ ದಕ್ಷಿಣ ಕನ್ನಡದವರ ಬಗ್ಗೆ ಅತ್ಯಂತ ಪ್ರೀತಿ. ಇವತ್ತು ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕಿದ್ರೆ ಅವರು ಸುಮಾರು 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಂದವರು. ಬರಬೇಕಂತ ಇರಲಿಲ್ಲ ನಮ್ಮ ಕಂಬಳ ನೋಡ್ಲಿಕ್ಕೆ. ಬರೀ ಕಂಬಳ ನೋಡಿ ಹೋಗುದಲ್ಲ, ಒಂದು 10 ಕಡೆ ಹೋಗಿ ನಾವು ಕಳಿಸಿದೆವು. ಬಂದ IB ಕೂತು ಅಲ್ಲಿಂದ ವಾಪಸ್ಸು ಹೆಲಿಕಾಪ್ಟರ್ ಅಲ್ಲಿ ಬ್ಯಾಂಗ್ಳೂರಿಗೆ ಹೋಗ್ತಾರೆ ಅಂತ. ಇಲ್ಲಿ ಬಂದು ನಮ್ಮನ್ನು 5 ನಿಮಿಷ ಕೂತ್ಕೊಳ್ಳಿಕ್ಕೆ ಬಿಡ್ಲಿಲ್ಲ. ಮಾಣಿಲದಿಂದ ಪೆರುವಾಯಿಂದ ಹಿಡಿದು ಮಾಣಿಲ ಬಂದು ವಿಟ್ಲ ಪುತ್ತೂರು ಎಲ್ಲ ಭಾಗದ ರಸ್ತೆಗಳು ಎಲ್ಲೆಲ್ಲಿ ಸೇತುವೆಗಳಿದೆ ಅದನ್ನೆಲ್ಲ ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ನಮಗೆ ಅನುದಾನಗಳು ಬೇಕು. ನಾನು ಹೇಳಿದೆ, ಶಾಸಕರೇ ನಮ್ಮ ಭಾಗದಲ್ಲಿ ಇರುವ ರಸ್ತೆಗಳನ್ನು ನೋಡಿ ಇಲ್ಲ ಅಂತ. ಆಗ ಅವರು ಹೇಳಿದ್ರು, ನಿಮ್ಮ ಭಾಗದಲ್ಲಿ ಅಲ್ವಾ, ಸುಳ್ಯದ ರಸ್ತೆಯನ್ನು ಸೇತುವೆಯನ್ನು ಕೂಡ ನೋಡಬೇಕು. ಆಗ ನಾನು ಹೇಳಿದೆ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರೇ ಶಾಸಕರು ಇರುವುದು. ಅಶೋಕ್ ರೇಗಳೆ ಆಗಲ್ಲ, ಈ ರಾಜ್ಯ ಅಭಿವೃದ್ಧಿ ಆಗಬೇಕಿದ್ರೆ ನಮ್ಮ ರಾಜ್ಯದ ಎಲ್ಲಾ ತಾಲೂಕುಗಳನ್ನು ನೋಡಬೇಕು, ಅಲ್ಲಿಗೂ ಕೂಡ ಆದ್ಯತೆಯನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು. ಎಷ್ಟು ಮನಸ್ಸಿನ ವಿಚಾರಗಳು ಹೇಗಿದೆ ಅಂತ ನೋಡಿ. ಅಲ್ಲಿಗೂ ಕೂಡ ನಮ್ಮ ಎಲ್ಲರನ್ನೂ ಅದನ್ನು ನೋಡುವಂತ ಕೆಲಸವನ್ನು ಮಾಡಬೇಕು. ಅಲ್ಲಿ ಕೂಡ ಕೇರಳಕ್ಕೆ ಸಂಪರ್ಕ ಬರುವಂತ ಒಂದು ಸೇತುವೆ ಇದೆ, ಅದನ್ನು ಕೂಡ ನೋಡಬೇಕು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಇದೆಲ್ಲ ಒಬ್ಬ ಸೀಸನ್ಡ್ ಪೊಲಿಟಿಷಿಯನ್ ಅಂತ ಹೇಳ್ತಾರೆ. ಸೀಸನ್ಡ್ ಪೊಲಿಟಿಷಿಯನ್ ಅಂತ ಹೇಳಿದ್ರೆ ಎಲ್ಲವನ್ನು ತಿಳ್ಕೊಂಡು ಅವರ ನಡೆನುಡಿಗಳು ನೀವು ನೋಡಿರಬಹುದು. ನಾವು ನಿದರ್ಶನ ಅಂತ ಹೇಳಿದ್ರೆ ನಾವು ಎಲ್ಲದನ್ನು ಕಲ್ತುಕೊಂಡಿದ್ದೇವೆ ಅಂತ ನಾವು ತಿಳ್ಕೊಳ್ತೇವೆ, ಆದ್ರೆ ಇನ್ನೊಬ್ಬರನ್ನು ನೋಡಿ ಕಲಿಯುವಂಥದ್ದು ತುಂಬಾ ಇದೆ ಅಂತ ನಾವು ಯಾವಾಗಲೂ ತಿಳ್ಕೊಳ್ಬೇಕು. ಬಹುಶಃ ಅವರ ಮೆಚೂರಿಟಿ, ಅವರ ಶ್ರೀಮಂತಿಕೆ, ಅವರು 6 ಸಲ ಗೆದ್ದದ್ದು ಅವರನ್ನು ನೋಡುವಾಗ ಯಾರಿಗಾದ್ರೂ ಗೊತ್ತಾಗ್ತದ? ಅವರು ಒಬ್ಬರು ನಮ್ಮನ್ನ ನಿನ್ನೊಬ್ರು ನನ್ನ ಅಂತ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಅವರು ನಮ್ಮ ಹತ್ರ ಬರ್ತಾರೆ ಅಂತ ಹೇಳುವಾಗ ಒಬ್ರು ಹೇಳ್ತಾರೆ, ಎಷ್ಟೊಂದು ಸಿಂಪಲ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಅವರು ಅಷ್ಟೇ, ಅವರು ಮಾತಾಡೋದು. ಆಗ ನಾವು ಸತ್ಯಸಾಯಿಗೆ ಹೋಗಿದ್ದು ಒಂದು ಶಾಲೆ ನೋಡ್ಲಿಕ್ಕೆ. ಆಗ ಅವ್ರು ಹೇಳ್ತಾರೆ, ಸರ್ ನೀವು ಇಷ್ಟೊಂದು ಬಿಸಿ ಇಡೀ ರಾಜ್ಯದ ರಸ್ತೆಗಳನ್ನು ನೋಡೋದಿದ್ರು ನೀವು ಕೂಲಾಗಿ ಇರ್ತೀರಲ್ಲ, ಯಾವ ಮಾತಾಡೋಗ್ಲ ಅಧಿವೇಶನದಲ್ಲಿ ಮಾತಾಡೋಗ್ಲ ಅವ್ರದ್ದು ಆನ್ಸರ್ ಪಾಯಿಂಟ್ ನಡೆದಂತೆ ನುಡಿತಾರೆ ಅಂತ ಹೇಳಿದ್ರೆ ಯಾವುದನ್ನು ಮುಂದೆ ಹೇಳುವುದಲ್ಲ, ಕೆಲಸ ಮಾಡಿ ಆಮೇಲೆ ಅದನ್ನು ಸಮಾಜಕ್ಕೆ ತೋರಿಸುವಂತ ಕೆಲಸವನ್ನು ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಕರ್ನಾಟಕ PWD ರಸ್ತೆಗಳು ಯಾವುದು ಕೂಡ ಹೊಂಡ ಬೀಳದಂತೆ ನೋಡಿದಂತ ಮಂತ್ರಿ ಇದ್ರೆ ಅದು ಸತೀಶ್ ಜಾರಕಿಹೊಳಿ. ನಾನು ಇನ್ನೊಮ್ಮೆ ಹೇಳ್ತೇನೆ, ಯಾವ್ದಾದ್ರು ಹೊಂಡ ಬಿದ್ದ ಅಂದ್ರೆ PWD ರಸ್ತೆಗಳು. ನೀವು ನಾವೆಲ್ಲಾದ್ರೂ ನಿಂತವ್ರಿಗೆ ಹೇಳಬೇಡಿ ಅಲ್ಪಂಜಿ ರಸ್ತೆಯಲ್ಲಿ ಗುಂಡಿ ಉಂಟು, PWD ರಸ್ತೆಯಲ್ಲಿ ಗುಂಡಿ ಇಲ್ಲ, ತಾಲೂಕು ಪಂಚಾಯತ್ ರಸ್ತೆಗಳಲ್ಲೆಲ್ಲ ಇರಬಹುದು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾವುದು ಕೂಡ ಆ ರೀತಿ ಇಡೀ ಕರ್ನಾಟಕದ ರಾಜ್ಯ ರಸ್ತೆಗಳು, ಸೇತುವೆಗಳು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾದಂತ ಇದು ಫುಟ್ ಬ್ರಿಡ್ಜ್, ಕಾಲು ಸಂಘವನ್ನು ಕೂಡ ಅತ್ಯಂತ ಸಂಖ್ಯೆಯಲ್ಲಿ ಕೊಟ್ಟವರು ಸತೀಶ್ ಜಾರಕಿಹೊಳಿ ಅವರು. ಇವತ್ತು ನನ್ನ ಅಣ್ಣನ ಸ್ಥಾನದಲ್ಲಿ ನಿಂತು ಈ ಕಾರ್ಯಕ್ರಮಕ್ಕೆ ಬಂದು ಶುಭವನ್ನು ಹಾರೈಸುವಂತಹ ಕೆಲಸವನ್ನು ಮಾಡ್ತಾರೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪರವಾಗಿ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇಡೀ ರಾಜ್ಯದ ಜನರ ಪರವಾಗಿ ನಿಮಗೆ ಪುತ್ತೂರಿನ ಮಾಲಿಂಗೇಶ್ವರ ಒಳ್ಳೇದು ಮಾಡಲಿ, ಶಾಸ್ತ್ರಲಿಂಗೇಶ್ವರ ದೇವರು ಒಳ್ಳೇದು ಮಾಡಲಿ, ಎಲ್ಲರ ಪರವಾಗಿ ನಿಮಗೆ ಶುಭವನ್ನು ಕೂಡ ಹಾರೈಸುವಂತಹ ಕೆಲಸವನ್ನು ಮಾಡ್ತೇವೆ. ಕಂಬಳದ ಬಗ್ಗೆ ಹೇಳಬೇಕಿದ್ರೆ ನಿಮಗೆಲ್ಲ ಗೊತ್ತಿದೆ, ನಾನು ಹೇಳಬೇಕಂತ ಇಲ್ಲ. ಇಲ್ಲಿ ಎಲ್ಲ ಕಂಬಳದ ಅಭಿಮಾನಿಗಳಿದ್ರೆ ಕಂಬಳ ಯಾವ ರೀತಿ ನಡೆದು ಬಂತು. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವೀರ ಕ್ರೀಡೆ ಅಂತ ಹೇಳಿದ್ರೆ ಕಂಬಳ. ನಾನು ಬರುವಾಗ ಹೇಳ್ತಾ ಇದ್ದೆ, ನಾವು ಬ್ಯಾಂಗ್ಳೂರಿನಲ್ಲಿ ಕಂಬಳ ಮಾಡಿದ್ದೇವೆ ಅಂತ. ಇವತ್ತು ರಾಜ್ಯದಲ್ಲಿ ಯಶಸ್ವಿಯಾಗಿ ಕಂಬಳಕ್ಕೆ ಕೀರ್ತಿ ಬರಬೇಕಿದ್ರೆ ನಾನು ಯಾವಾಗಲೂ ಹೇಳಲಿಕ್ಕುಂಟು, ಕಂಬಳದಿಂದ ನಮಗೆ ಕೀರ್ತಿ ಬಂದಿದೆ ಹೊರತು ನಮ್ಮಿಂದ ಕಂಬಳಕ್ಕೆ ಅಲ್ಲ. ಕೆಲವರೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮಿಂದ ಕಂಬಳ ಆಗಿದೆ ಅಂತ ಹೇಳ್ತಾರೆ. ಅದು ಕಂಬಳದಿಂದ ನಮಗೆ ಕೀರ್ತಿ. ಇವತ್ತು ಅಶೋಕ್ ರೈ ಬ್ಯಾಂಗ್ಳೂರಿಂದ ಕಂಬಳ ಮಾಡಿದ್ರಿಂದ ನನಗೆ ಕಂಬಳ ಅಂತ ಗುರುತಿಸುವ ಹೊರತು ನನ್ನಿಂದ